ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಬ್ರೇಕಿಂಗ್ ನ್ಯೂಸ್. ಹೆಣ್ಣು ಮಗು ಹುಟ್ಟಿದರೆ ಸರ್ಕಾರದಿಂದ ಬಂಪರ್ ಆಫರ್. ಈ ಒಂದು ಕೆಲಸ ಮಾಡಿದರೆ ಸಾಕು 10 ಲಕ್ಷ ಸಿಗುತ್ತೆ. ಈಗಲೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಪಿಎಂ ಕೇರ್ ಫಾರ್ ಚಿಲ್ಡ್ರನ್ ಯೋಜನೆಯನ್ನ 28 ಫೆಬ್ರವರಿ 2022 ವಿಸ್ತರಿಸಿದೆ. ಈ ಮೊದಲು ಯೋಜನೆಯು 31 ಡಿಸೆಂಬರ್ 2021 ಮಾನ್ಯವಾಗಿತ್ತು. ಪಿಎಂ ಕೇರ್ ಚಿಲ್ಡ್ರನ್ ಸ್ಕೀಮ್ ಇಂಟರ್ ಅಲಿಯಾ ಈ ಮಕ್ಕಳಿಗೆ ಒಮ್ಮುಖ ವಿಧಾನದ ಮೂಲಕ ಬೆಂಬಲವನ್ನು ಒದಗಿಸುತ್ತದೆ. ಶಿಕ್ಷಣ, ಆರೋಗ್ಯ, 18 ವರ್ಷ ವಯಸ್ಸಿನಿಂದ ಮಾಸಿಕ ಸ್ಟೇಪಂಡ್ ಮತ್ತು 23 ವರ್ಷಗಳನ್ನು ತಲುಪಿದಾಗ 10 ಲಕ್ಷ ರೂಪಾಯಿ ಸಿಗಲಿದೆ. ಮಕ್ಕಳಿಗಾಗಿ ಪಿಎಂ ಕೇರ್ಸ್ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಎಲ್ಲ ಅರ್ಹ ಮಕ್ಕಳನ್ನ ಈಗ 28 ಫೆಬ್ರವರಿ 2022 ನೋಂದಾಯಿಸಿಕೊಳ್ಳಬಹುದು. ಈ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯಲು ಅರ್ಹತೆ ಹೊಂದಲು ಮಗುವಿಗೆ ಪೋಷಕರ ಮರಣದ ದಿನಾಂಕದಂದು 18 ವರ್ಷಗಳು ಪೂರ್ಣಗೊಂಡಿರಬಾರದು. ಪ್ರಧಾನಿ ನರೇಂದ್ರ ಮೋದಿ ಅವರು 29 ಮೇ 2021 ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ ತಮ್ಮ ಪೋಷಕರಿಬ್ಬರನ್ನ ಕಳೆದುಕೊಂಡ ಮಕ್ಕಳಿಗೆ ಸಮಗ್ರ ಬೆಂಬಲವನ್ನ ಘೋಷಿಸಿದ್ದರು. ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ತಮ್ಮ ಪೋಷಕರನ್ನ ಕಳೆದುಕೊಂಡ ಮಕ್ಕಳ ಸಮಗ್ರ ಆರೈಕೆ ಮತ್ತು ರಕ್ಷಣೆಯನ್ನ ಖಚಿತಪಡಿಸುವುದು ಯೋಜನೆಯ ಉದ್ದೇಶವಾಗಿದೆ. ನಿರಂತರ ರೀತಿಯಲ್ಲಿ ಆರೋಗ್ಯ ವಿಮೆಯ ಮೂಲಕ ಅವರ ಯೋಗಕ್ಷೇಮವನ್ನು ಸಕ್ರಿಯಗೊಳಿಸುವುದು, ಶಿಕ್ಷಣದ ಮೂಲಕ ಅವರನ್ನು ಸಬಲೀಕರಣಗೊಳಿಸುವುದು ಮತ್ತು ಸ್ವಾವಲಂಬಿ ಅಸ್ತಿತ್ವಕ್ಕೆ ಅವರನ್ನು ಸಜ್ಜುಗೊಳಿಸುವುದು, 23 ವರ್ಷಗಳನ್ನು ತಲುಪಿದ ಮೇಲೆ ಹಣಕಾಸಿನ ಬೆಂಬಲ ನೀಡುವುದು. ಈ ಯೋಜನೆಯನ್ನ ಆನ್ಲೈನ್ ಪೋರ್ಟಲ್ pmcaresforchildren.in ಮೂಲಕ ಮಾಡಬಹುದು. 28 ಫೆಬ್ರವರಿ 2022 ಪೋರ್ಟಲ್ನಲ್ಲಿ ಅರ್ಹ ಮಕ್ಕಳನ್ನು ಗುರುತಿಸಲು ಮತ್ತು ನೋಂದಾಯಿಸಲು ಎಲ್ಲ ರಾಜ್ಯಗಳು ಯುಟಿಗಳನ್ನು ಈಗ ಕೇಳಲಾಗಿದೆ. ಯಾವುದೇ ನಾಗರಿಕರು ಪೋರ್ಟಲ್ ಮೂಲಕ ಈ ಯೋಜನೆಯಡಿಯಲ್ಲಿ ಬೆಂಬಲಕ್ಕಾಗಿ ಅರ್ಹರಾಗಿರುವ ಮಗುವಿನ ಬಗ್ಗೆ ತಿಳಿಸಬಹುದು.